ಉದ್ಘಾಟನೆಗೊಂಡು ಕೇವಲ 3 ದಿನದಲ್ಲಿ ರಸ್ತೆಯನ್ನ ಚರಂಡಿ ಕಾಮಗಾರಿ ಹೆಸರಿನಲ್ಲಿ ಮತ್ತೆ ಅಗೆದು ಸಾರ್ವಜನಿಕ ಸಂಪರ್ಕಕ್ಕೆ ತೊಂದರೆ ಉಂಟು ಮಾಡ್ತಾ ಇರುವ ವಿಲಕ್ಷಣ ಘಟನೆ ಮಂಗಳೂರಿನ ಉರುವಾದ ದಡ್ಡಲ್ಕಾಡ್ನಲ್ಲಿ ನಡೆದಿದೆ. ಇಲ್ಲಿನ ಹೊಸ ಸಂಪರ್ಕ ರಸ್ತೆಯನ್ನ ಕೇವಲ 3 ದಿನದ ಹಿಂದೆಯಷ್ಟೇ ಉದ್ಘಾಟನೆ ಮಾಡಲಾಗಿತ್ತು. ಈ ಕಾಮಗಾರಿ ಹಿನ್ನೆಲೆಯಲ್ಲಿ ಸುಮಾರು ತಿಂಗಳುಗಳ ಕಾಲ ಸಂಚಾರಕ್ಕೆ ತಡೆಯೊಡ್ಡಲಾಗಿತ್ತು. ಹೀಗಾಗಿ 3 ದಿನಗಳ ಹಿಂದೆಯಷ್ಟೇ ಹೊಸ ರಸ್ತೆಯ ಉದ್ಘಾಟನೆಗೊಂಡಿತ್ತು. ಆದರೆ ಇದೀಗ ಉದ್ಘಾಟನೆಗೊಂಡ ರಸ್ತೆಯನ್ನ ಚರಂಡಿ ಕಾಮಗಾರಿ ಹೆಸರಿನಲ್ಲಿ ಮತ್ತೆ ಅಗೆಯಲಾಗ್ತಾ ಇದ್ದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಸದ್ಯ ಚರಂಡಿ ಕಾಮಗಾರಿಯ ವಿಡಿಯೋವನ್ನ ಸುನಿಲ್ ಬಜ್ಲಕೇರಿ ಅವರು ಮೊಬೈಲ್ನಲ್ಲಿ ಸೆರೆ ಹಿಡಿದು ಗುತ್ತಿಗೆದಾರರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ದಡ್ಡಲ್ಕಾಡಲ್ಲಿ ರೋಡ್ ಉದ್ಘಾಟನೆ ಮಾಡಿ ಕೇವಲ 3 ದಿವಸ ಆಗಿದೆ. ಶಶಿಧರ ಹೆಗ್ಡೆ ಅವರು ಉದ್ಘಾಟನೆ ಮಾಡಿದ್ರು. ಇವತ್ತು ನೋಡುವಾಗ ಮತ್ತೆ ಹೊಂಡ ಮಾಡ್ತಾ ಇದ್ದಾರೆ. ಅಣ್ಣ ಎಂತದು ಡ್ರೈನೇಜ್ ಮೊನ್ನೆ ಕಾಂಕ್ರೀಟ್ ಮಾಡುವ ಗೊತ್ತಿರಲಿಲ್ಲ ಅವರಿಗೆ ಮಾಡೋಕ್ಕೆ. ಯಾರು ಕಾಂಟ್ರಾಕ್ಟರ್ ಯಾರು ಹೊಸ ರೋಡ್ ಮಾಡಿ ಎಷ್ಟು ದಿವಸ ಆಯ್ತು ಹೇಳಿ? 1 ವಾರ 3 ದಿವಸ ಆಗಲಿಲ್ಲ ರೋಡ್ ಇನಾಗ್ರೇಷನ್ ಮಾಡಿ. ಅರ್ಥ ಉಂಟು ಹೇಳಿ? 2 ತಿಂಗಳು ಹೇಗೂ ಬಂದ್ ಮಾಡಿ ಆಯ್ತು, ಪುನಃ ಆಗ್ತಾ ಇದ್ದಾರೆ. ಅಷ್ಟು ಕಾಂಟ್ರಾಕ್ಟರ್ಗೆಲ್ಲ ಇಂಜಿನಿಯರ್ಗೆ ತಲೆಯಲ್ಲಿ ಬೇಳಿ ಯೂಸ್ಲೆಸ್ಗಳೆಲ್ಲ ಡ್ರೈನೇಜ್ ಅಂತೇಳಿ ಈಗ ಹೇಳ್ತಾರೆ. ಅವರಿಗೆ ಕಾಂಕ್ರೀಟ್ ಮಾಡಿ ಇಷ್ಟೆಲ್ಲ ಆಗೋದನ್ಗೆ ಅಕ್ಕಲಿಲ್ವಾ, ಬೋದೆಲ್ವಾ ಇಂಜಿನಿಯರ್ಸ್ಗಳಿಗೆ? ಪ್ಲಾನಿಂಗ್ ಯಾರು ಮಾಡಿರೋದು ಹೇಳಿ? ಇದೆಲ್ಲ 3rd ಕ್ಲಾಸ್ಗಳೆಲ್ಲ ಎಲ್ಲಿ ಅಲ್ಲೇನೋ ಇಲ್ಲ ಅಂತ ಹೇಳ್ತಾರೆ. ಯೂಸ್ಲೆಸ್, ಅರ್ಥ ಇಲ್ಲ ಬಂದ್ ಮಾಡಿಡೋದು. ಮೊನ್ನೆ 2 ತಿಂಗಳು ಬಂದ್ ಮಾಡಿ ಆಯ್ತು, ಇನಾಗ್ರೇಷನ್ ಆದದಷ್ಟೇ. 3 ದಿವಸ ಆಯ್ತು ಇನಾಗ್ರೇಷನ್ ಆಗಿ. ಪುನಃ ರೋಡನ್ನು ಟಿಕ್ ಮಾಡ್ತೀರಿ, ರೋಡನ್ನು ಬಂದ್ ಮಾಡಿ. ಏತು ದಿನ ಏನಿ ಇನಾಗ್ರೇಷನ್ ಮಂತ್ 7 ದಿನ ಏನಿ 3 ದಿನ ಏನಿ ಅರ್ಥ ಉಂಟ ಮಲ್ಲೆ ಮಕ್ಕಳೇ ಬೋಡಬಿಲೆಕ್ಕ ಗರ್ಪೂನು ಪತ್ತೊಂಜಿ ಯೂಸ್ಲೆಸ್ ಮಾರಂಜಿ ಕುಡ್ಲಾಡಿ ಇಂಚಿನಲ್ಲ ಕಾರ್ಪೊರೇಷನ್ ಕೆಲವು ಇಂಜಿನಿಯರ್ ನಕಲು ಮುರಾಣಿ ಏನಾತ್ರ ಪಿಲ ಗರ್ತು ಮಾಡುವೇರು. ಅಲ್ಲ ಅರ್ಥ ಇಲ್ವಾ ಮಾರ? ಅರ್ಥ ಇಲ್ವಾ? ಯಾರು ಹೇಳಿ? ಕಾಂಟ್ರಾಕ್ಟರ್ ಯಾರು? ಇದೆಲ್ಲ ತಪ್ಪಲ್ವಾ? ಮೊನ್ನೆ ಇನಾಗ್ರೇಷನ್ ಮಾಡಿ 4 ದಿವಸ ಆಯ್ತು, ಅಷ್ಟವ್ರಿಗೆ ಗೊತ್ತಿಲ್ವಾ ಕಾಂಕ್ರೀಟ್ ಮಾಡುವವರಿಗೆ? ಅದು ಕುಂಭ ಹಾಕ್ಲಿಕ್ಕೆ ಹೊಸ ರೋಡ್ ಮನ್ನಾಗ ಅರ್ಥ ಬೋಡತ ಹೊಸ ರೋಡ್ ಮನ್ನ ಗೊತ್ತು ಡ್ರೈನೇಜ್ ಪಡ್ ತಿಗಲ್ದಾಗ ಕಟ್ಟೋಪಾಡು ಬಲ್ಲದೆ ತೊಂದ್ರಪ್ಪ ನಾಕಲು ಇಂಜಿನಿಯರ್ ನಾಕಲು ಯೂಸ್ಲೆಸ್ ನಾಕಲು ಪಬ್ಲಿಕ್ ದಾಕಲು ಮನಿ ಮುಟ್ಟುಡು ಹಾಕೋಡು ಮಕ್ಳಿಗೆ ಇಂಜಿನಿಯರ್ಸ್ ಹಾಕ್ಲಿಕ್ಕೆ ಇಡೀ ಕುಡ್ಲದ ಅವತ್ತೇನೊಂದು ಹೊಸ ರೋಡ್ ಕರ್ಪು ನಾವು ಒಂಜಿ MG ರೋಡ್ ಅಲ್ಪ ಒಂಜಿ ಕರ್ತೊಂದಲ್ಲೇರಿ ಒಂದು ಮುರಾಣಿ ಸಜ್ಜಿದಾರ ಇನಾಗ್ರೇಷನ್ ಮಂತೀನಿ ಯಾರು ಕಾಂಟ್ರಾಕ್ಟರ್ ಯಾರು 3 ತಿಂಗಳು ಬಂದು ಮಂತೇರಿ ಇನಾಗ್ರೇಷನ್ ಆತಿನ ಮುರಾಣಿ 3 ದಿನ ಆಯ್ನಿ ಗರ್ತದ ಬಂದು ಮಂತೊಂದಿಲ್ಲ ರೆಂಗ್ಲೆ ಪೋಚ ರೋಡು ಹಿಂದೆ ಒಂದು ಪಾರ್ದ ಮನ್ಪೋಯ್ತೆ ಮೂಜಿ ಕಾಸ್ತೆ ಗಟ್ಟಿ ಜನ ಕಮ್ಮಿದ ಕಾಸ್ತ ಕಾಂಟ್ರಾಕ್ಟ್ ದೆಪ್ಪುನು ಇರೇಗ 1 ಕೋಟಿದ ಟೆಂಡರ್ ಇತ್ತನ ಬಿಲೋ ದೆಪ್ಪುನು 10-30% ಬಿಲೋ ದೆತ್ತು ರೋಡ್ ಮನ್ಪುನು ಅರ್ಥ ಹೆಜ್ಜೆ ಮಾರ ಎಂಜಿನ ಮುರಾಣಿ ತುಲೆ ಸೆಷನ್ ಇನಾಗ್ರೇಷನ್ ಇಂಜಿನಿಯರ್ ನಕ್ಲಿಕ್ಕೆ ಅಕ್ಕಲಿದ್ದ ಮಲ್ಲೆ ಕುಡ್ಲಾಡಿ ಯಾರಲ್ಲ ಕೇನ್ ನಕ್ಲಿದ್ದಾರ ಮಕ್ಕಳು ರೋಡ್ ಕರ್ಪುನ ಅಂದ್ರೆ ಸೈಡ್ ಅಂದ್ ಉಂದೇನು ಪಾತ್ರ ಈತ 3 ತಿಂಗಳು ಬಂದು ಮಂತ್ ರೋಡ್ ಮನ ಹಾಕ್ಲಿಕ್ಕೆ ಅಕ್ಕಲಿದ್ದ ಇರಾಗ ಒಂಜಿ ಕಾಂಕ್ರೀಟ್ ರೋಡ್ ಮಾಡಿ ಪೈಪ್ ಚೇಂಜ್ ಡ್ರೈನೇಜ್ ಮಾತ್ರ ಚೇಂಜ್ ಮಾಡ್ಬೋದು ಗೊತ್ತು ಸೂಪಾದನು ಮಕ್ಕಳು ಅಲ್ತಾಡಿಗೆ ಈಜನ ಮೇಲೆ ಬಲ್ಲಕನೆ ಮಕ್ಕಳು ಕಾಸು ಮಾಡ್ಕೊಂಡು ಸಾಧ್ಯ ಹೋಗ್ರಿ ನೀವು ಡ್ರೈನೇಜ್ ಅವರ ಡ್ರೈನೇಜ್ ಆಗ್ತೈತೆ ಹಿಂಗೆ ಡ್ರೈನೇಜ್ ಎಲ್ಲ ಹೋಗಿ ಮುಲ್ಪ ಚರಂಡಿ ಲಜ್ಜಿ ಮಕ್ಕಳು ನಿಂತು ಮಾಡ್ತೀನಿ ಅದು ಕಾಂಕ್ರೀಟ್ ತಕೊಂಡಲ್ಲ ಅರ್ಥ ಜವನೆ 3 ತಿಂಗಳು ರೋಡ್ ಬಂದ್ ಮಂತದ್ದು ಬ್ಲಾಕ್ ಆದ್ ಇನ್ನೇ ಪಿರ ಕರ್ತೊಂದುಲ್ಲೇರು ಹೊಸ ರೋಡು ಪಬ್ಲಿಕ್ ದಕ್ಲೆ ಮುಟ್ಟುಡ ಹಾಕೋಡು ಮಕ್ಳಿಗೆ ಇಂಜಿನಿಯರ್ ನಕ್ಲಿಗೆ ಅರ್ಥನದೆ ಮುಲ್ಪದ ಇಂಜಿನಿಯರ್ ನಕ್ಲಿಗೆ ಖಂಡಿತವಾಗಿ ಅದು ಅಂಚತ್ತು ಒಂದು ಮಂಡ ಸಂಬಂಧ ಮಕ್ಳಿಗೆ ರಾಜೇಂದ್ರಣ್ಣ ತುಲೆ ಏಪ ನಮ್ಮ ಉದ್ಘಾಟನೆ 3 ದಿನ ಏನಿ ಒಂದು ದಾದ ಗೊತ್ತ ಕಾಂಟ್ರಾಕ್ಟರ್ ನಕ್ಲಿಗೆ ಡ್ರೈನೇಜ್ ಗಿನ್ನೇಜ್ ಮಾತ್ರ ಚೇಂಜ್ ಮನ್ಪೇರ ನಕಲು ಮನ್ ಪೂಜೆ ಉಲಾಯ್ ಮಾಡ್ರೆ ಬೋಪಿನಿ ಕಾತನು 1 ಕೋಟಿದ ಟೆಂಡರ್ ಮಕ್ಕಳು 25-35% ಬಿಲೋ ಬಾರ್ದು ದೆಪ್ಪುನು ಬಿಲೋ ಬಾರ್ದು ಎತ್ತದು ಒಟ್ಟಾರೆ ಬೇಲ ಮಂತು ಬೋಪಿನಿ ಚೇಲನಗರ ಪ್ರಶ್ನೆ ಆಯ್ತು ನಮ್ಮ ಪ್ರಶ್ನೆ ಮಂತಿದ್ದೀನಿ ಏಪ ಪ್ರಶ್ನೆ ಅನ್ಬಿಡು ಮಲ್ಲೆ ಮುರಣಿ ಕರೆಕ್ಟ್ ಮತ್ತೆ ಇಂಜಿನಿಯರ್ ಬಂದ ಈರ್ ಬಂದ್ಲಕನ್ ಇಂಚಿನ ಮುಂದೆ ಅಂದು ಇಂಚಿನ ಮುಲ್ಪ ಪಾಡ್ರಿ ಇತ್ತೀಚಿ ಅಲ್ಪ ಗಿಡಮಟ್ಟಿ ಗ್ಯಾಪ್ ಹೊತ್ತಿಸಿ ಗೊತ್ತು ಏರಿಯಾಗಳು ಗೊತ್ತು ಪಬ್ಲಿಕ್ ಗೊತ್ತಿಸಿ ಎಂಡೆತ್ತಿನ DC ಟೆಂಕ್ ಲೆಟ್ ಮಾಡಿದ್ರೆ ಪೂರ ಅಂತೇವೆ ಇಂಜಿನ ಗೊತ್ತಿನಿ ಆ ಪೈಪ್ ಹೊತ್ತಿ ನೀರಿನ ಪೈಪ್ ಹೊತ್ತಿಜ
ನೀಲಿ ಪೈಪದ ಬತ್ತದ ಮುಕ್ಕುಲು ಅಲ್ಪ ಡಮ್ಮಿ ಮಾಡ್ತದೆ ಸ್ವಲ್ಪ ಮೂಜಿ ಕೋಟಿ ತುಲೆ ಪೊಡಿ ಆತನಿಗೆ ಪೊಡಿ ಅರ್ಥ ಉಂಡ ಇದ್ದೆ ತುಲೆ ಅವು 3 ದಿನ ಆಯ್ತಾ ಮುಚ್ಚಳ ಕೆಟ್ಟು ಕೋಟೆ ಲೇ ಅಣ್ಣ ಇದು ಗಮನ ಸ್ವಲ್ಪ ಮೂಜಿ ಕೋಟಿ ಆ ನೀಲಿ ಪೈಪ್ ಹೋಯ್ತಾ ಅಂದ ಕುಣ್ಸಬ್ದ ಹಾ ಡ್ರೈನೇಜ್ ಅವೇನು ಮಕ್ಕಳು ಉಂಚ ಮಲ್ತೇರತ್ತೆ ಅಲ್ಪ ಡಮ್ಮಿ ಮಲ್ತ ಸ್ವಲ್ಪ ಮೂಜಿ ಕೋಟಿ ಲೂಟರ ಪಡೋದು ಪೂರ ಪೊಲೀಸ್ ಕಮಿಷನರ್ ಬಂದಿರು 100% ಕರೆಕ್ಟ್ ಇಂಚ ಬರ್ತೀನಿ ನಮ್ಮ ಬರ್ತಿನ ನೀರಿಕ ಈಚೆ ಬನ್ನ ಮರ ಎಂಗ್ಲು ಬರ್ಪಿ ಮುಲ್ಪ ರೋಡ್ ಬ್ಲಾಕ್ ಅರ್ಥ ಏನ ಪ್ರಶ್ನೆ ಮಾಡ್ಬೋದು ಜನಗಳು ಪ್ರಶ್ನೆ ಮಾಡ್ಬಿಡೋದು ಇಂಜಿನಿಯರ್ನಗಳ ಏನೋಡ ಅಕಾಲಿ ಜಾಗಲು ಕಾಂಟ್ರಾಕ್ಟರ್ ಇನೋಗ್ರೇಷನ್ ಮನ್ಪುನಾಗ ಓಲೋಲು ಪೋತು ಪರ ರೋಡ್ ಅನ್ನ ಮಲ್ಲೆಜ್ಜಿ ಉದ್ಘಾಟನೆ ಆದ 4 ದಿನ ಆತಿಜಿ ಎಲ್ಲ ಬತ್ತಿತ್ತು ಉದ್ಘಾಟನೆಗೆ ಅದರಿಂದ ಸ್ವಲ್ಪ ಮೂಜಿ ಕೋಟಿ ಲೂಟಿರು ಕಂಪ್ಲೇಂಟ್ ಒಂದು ಟೆಂಡರ್ ಹೆಂಗ್ ಗೊತ್ತುಲ್ಲದೆ ಟೆಂಡರ್ ಮಂದಿ ದಾದ ಉಂಟದೆ ಮೊಗಲು ಬಿಲೋ ವಾಡ್ನು ಬಿಲೋ 35 ಬರ್ತಾನೆ ಮತ್ತೆ ಬಿಲೋ ಬಾಡ್ನು 1 ಕೋಟಿ 35 ಲಕ್ಷ ರೂಪಾಯಿ ಕಮ್ಮಿ ಬಾಡ್ನು 55 ಲಕ್ಷ ಬಾಡ್ನು 55 ಲಕ್ಷ ಮಕ್ಕಳು ಬೇಲ ಮನ್ಪೇಡ ಸಾಧ್ಯ ಉಂಡ ಇಂಚೇನು ಅರ್ಧಂಬರ್ಧ ಬೇಲ ಮನ್ಪುನು ಓಲ್ ಕ್ವಾಲಿಟಿ ಉಂಡು ಮಲ್ಲೆ ಮತ್ತೆ 35 ಕಮ್ಮಿ ಬಾರ್ದು ಬುಡ್ಪಿನಾಕುಲು 80 ಲಕ್ಷ ಪಾಸ್ ಮಾಡ್ತೀರಿ ಏತ್ನೇಟ ಪಬ್ಲಿಕ್ ಮಾತಾಡ್ತಾರೆ ರಾತ್ನೇಟ ಒಂದು ಸರಿ ಆಪುಜಿ ಅವನ್ ಎಂ ಜಿ ರೋಡ್ ಗೊತ್ತಿಲ್ಲ ಸುಧೀರ್ ಶೆಟ್ಟಿ ಕಣ್ಣೂರ್ನ ರೋಡ್ ತಿಂಗೊಳಗೊರಗರ್ತೊಂದಿತ್ತೇರು ಅವ್ರ ಹತ್ರ ಹೇಳಿ ಇವತ್ತಿನೊಳಗೆ ರಿಪೇರಿ ಮಾಡಿ ಕೊಡ್ಬೇಕು ಇಲ್ಲ ಅಂತೇಳಿ ನಾವೇ ಬಂದು ಮಣ್ಣು ಹಾಕಿ ಬಿಡ್ತೇವೆ ಇವತ್ತೇನಂತ ಮಾಡ್ತಾರೆ ಪಬ್ಲಿಕ್ ಹೋಗ್ಲಿಕ್ಕೆ ಉಪದ್ರವ ನಾನ್ಸೆನ್ಸ್ ಆಗಬಾರ್ದು ಪಬ್ಲಿಕ್ಗೆ ಹೋಗ್ಲಿಕ್ಕೆ ಇವತ್ತು ಬಿಟ್ಟು ಕೊಡ್ಬೇಕು ರೋಡ್ ನೀವು ಅವ್ರ ಹತ್ರ ಹೇಳಿ ಕಾಂಟ್ರಾಕ್ಟರ್ ಹತ್ರ ಯಾರ್ದಾಗ್ಲಿ ಇಂಜಿನಿಯರ್ ಹತ್ರ ಹೇಳಿ ಬಜಲ್ಕೇರ್ ಸುನಿಲ್ ಬಂದಿದ್ರು ಕೇಳಿದ್ರು ಅಂತೇಳಿ ಇವತ್ತು ನಮ್ಗೆ ಕ್ಲೀನ್ ಮಾಡಿ ರೋಡ್ ಅನ್ನು ಕ್ಲೀನ್ ಮಾಡಿ ಕೊಡ್ಬೇಕು ಪಬ್ಲಿಕ್ ಹೋಗ್ಬೇಕು ಇಲ್ಲಾಂದ್ರೆ ನೀವು ಕೆಲಸ ಮಾಡುದು ಬೇಡ ಇಲ್ಲಾಂದ್ರೆ ಕಮಿಷನರ್ ನಾವು ಕಂಪ್ಲೇಂಟ್ ಕೊಟ್ಬಿಟ್ಟು ಆ ಕಾಂಟ್ರಾಕ್ಟರ್ಗೆ ಬಿಲ್ ಪಾಸ್ ಆಗದಾಗೆ ನಾವು ಹೋಗಿ ಅಲ್ಲಿ ಕುತ್ಕೊಳ್ತೇನೆ ನಾನು ಅದ್ಯಾವುದು ಸಿಮೆಂಟ್ ನೋಡಿ ಅದು ನೋಡಿ ಎಷ್ಟು ದಿವಸ ಆಗಿದೆ ಹಾಕಿ ತೆಗೀರದು ನೋಡು ಹೆಂಚಿನ ಸಿಮೆಂಟ್ ಒಂದು ಕಾಂಕ್ರೀಟ್ ಕಾಪಾಡ್ತೀನಿ ಏದಿನ ಒಂಜಿ ವಾರ ಮುರಾಣಿ ಆಯ್ನ ಹತ್ರ ಮೂಜಿ ತಿಂಗಳು ರೋಡ್ ಬಂದ್ ಮಂತದ್ದು ಇತ್ತ ಬುಡ್ದು ಮೊಕ್ಕಲು ಬಿಲೋ ಪಾಡ್ನು ಟೆಂಡರ್ಗೆ ಬಿಲೋ ಪಾಡ್ದು ಇಂಚಿನ ಲಾಟ್ ಪೋಟ್ ಬೇಲ ಅಂತ ಓಪಿನಿ ಜನಕ್ಲೆ ತೊಂದರೆ ಕೊರ್ಪಿನ ಅಂಚಿನ ಮುಟ್ಟ ಬರ್ತೀನಿ ಯಾರು ಮಾಡ್ತೇನೆ ಇಂಜಿನಿಯರ್ ಸೆಷನ್ ನಡಬಲ್ಲ ಕಾಂಟ್ರಾಕ್ಟರ್ ಯಾಕಂದ್ರೆ ಬಿಲ್ ಪಾಸ್ ಮನ್ ಪೇರ್ಬಿಡ್ರೇವಲ್ಲಿ ಸೆಷನ್ ಅಂತ ಸ್ಮೂತ್ ದಾಲಜಿ ಇತ್ತೆ ಎನ್ನ ಎದುರುಲೆ ಪುಲಿ ಹಾಕಲಿ ಮುಜ್ಜಾರು ಯಾನ್ ನಿಕ್ಲು ಇಪ್ಪಿನ ಯಾನ್ ಪಾತೇವೆ ಮೊಕ್ಕಲ ಅನೇ ಬರ ಪೂರ ಯಾನ್ ಗಾಯ ಬಿಡ್ಪೋಯ್ ನೀವು 5 ಪಕ್ಕ ನಿಕ್ಲು ಉತ್ತರ ಕೊಡ್ಲಿಕ್ಕೆ ಯಾನ್ ಇಡೀ ಕಂಪ್ನಿ 8 ಪೂರ ಮುಲ್ಪ ಏರಿಯಾ ಪೂರ ಅಂತಾನೆ ಅಲ್ಲಿ ಕಟ್ಟು ಬರಟ್ರಿ ಅಂತ ಏರ್ಲ ರೇಟ್ ಮಲ್ಲ ಬರಡು ಪೂರ ಮಕ್ಕಳು ಅನೇ ಬರ ಪೂರ ಡಿಸಿ ಮಕ್ಕಳು ಕನ್ಫರ್ಮ್ ಮಲ್ಕೆ ಬರೋ ಟೆಸ್ಟ್ ಮಾಡ್ಬಿಟ್ಟು ಗೊತ್ತಾಂಡು ಈರು ಬಂದ ಕರೆಕ್ಟ್ ಯಾನಿತ್ತು ಬಂದು ಕೊಡ್ತೆ ಮುಗ್ಲಿಜ್ಜಿ ಮಾರ ಪಾಸ್ ಮಾಡ್ಕೊಂಡು ಏತು ದಿನ ಮೂಜಿ ತಿಂಗಳು ಬಂದು ಮನೆ ಹೆಂಗ್ ಈ ಮೇಟ್ ಬನ್ನ ಪಿರ ಸುತ್ತಾಕೊಂದು ಓಡು ಮಗನ ತಿಗಲ್ದ ಗಟ್ಟ ಅದು ಅರ್ಥ ಹೆಜ್ಜೆ ಬನ್ಲೆ ಯೂಸ್ಲೆಸ್ ಆತ ಒಂದು ಮಾತ ನಿಕುಲ್ ತೂಪಾರು ಮೂಜಿ ತಿಂಗಳು ಬಂದು ಮಂತದ್ದು ಈಗ ಲಾಟ್ ಬೋಟ್ ಬೇಡ ಒಂದು ಬಿನಿ ಕರ್ತೊಂದಿಲ್ಲ ಶಶಣ್ಣ ಈರು ವಿಡಿಯೋ ತೂದಿತ್ತಿನ ಬಲೆ ಮುಲ್ಪ ಬಾತು ಎಂಗ್ಲೆ ಗಿನಿ ತೊಲೆ ಸರಿ ಮನ್ಪದ್ ಕೊರ್ಲೆ ಅರ್ಥನದೆ ಈರು ಸರಿ ಮನ್ಪದ್ ಕೊರ್ಲೆ ಎಂಕ್ಲೇದಾಲ ಮುಲಾಜಿ ದಾಲೆ ಜಿಂದತೆ ವಿಚಾರ ಪಬ್ಲಿಕ್ ತೊಂದರೆ ಆಪುಂಡು ಈ ವಿಷಯ ಪಬ್ಲಿಕ್ ಬಂದ್ಕೊಡು ಈ ವಿಷಯ ಎಂಕ್ಲೆ ಸರಿ ಮಂತು ಕೊರ್ನಾಂಡ್ ಏರ್ಲಾಡ್ ಇಂಜಿನಿಯರ್ ನ ಕ್ಲೌಡ್ ಆ ಪಾಟಿದಾಲ ಎಂಕ್ಲೇದಾಲ ಬೇಜಾರ್ದಾಲ ಇಜ್ಜಿ ಎಂಕ್ಲೆ ಗಿನಿ ಬೈಯೋದಲ್ಲ ನಿಕುಲ್ ಪಬ್ಲಿಕ್ ರೋಡ್ ಬಿಡ್ದು ಕೊರಡು ಮೂಜಿ ತಿಂಗಳು ಬಂದ ಮಂತದ್ದು ಮುಂದೆ ಮಂತು ಬಿಡ್ತಾರೆ ಎಂಕ್ಲೆಗ್ ತೊಂದರೆ ಆಪುಂಡು ಎಂಕ್ಲೆಗ್ ರೋಡ್ ಬಿಡ್ದು ಕೊರಡು ಬೈಯೋದಲ್ಲ ಆ ಕಾಂಟ್ರಾಕ್ಟರ್ ಬ್ಲಾಕ್ ಲಿಸ್ಟ್ ಮಾಡ್ಲಿ ಯೂಸ್ಲೆಸ್ ಆಗಿ ಅರ್ಥ ಇಜ್ಜ ಆ ಏತೆ ಟೆಂಡರ್ ಏತ್ ಪರ್ಸೆಂಟೇಜ್ ಕೊಡ್ತೆ ಎಂಚಿನ ಒಂದು ಗೊತ್ತಾವಡು ಪಬ್ಲಿಕ್